ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನದಿಂದ ತುಂಬ ಜನ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ವಿಡಿಯೋ ಇದು. ಈ ಬಂಗು ಅಥವಾ ಪಿಗ್ಮೆಂಟೇಷನ್ ಅನ್ನುವಂಥ ಸಮಸ್ಯೆ ಇದೆಯಲ್ವ, ಇತ್ತೀಚಿನ ದಿನಗಳಲ್ಲಿ ಅಂದರೆ ತುಂಬ ಜನ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ತುಂಬ ಜನ ಈ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಏನಾದರೂ ಮನೆಮದ್ದು ಇದೆಯಾ, ಇದು ಯಾಕೆ ಬರುತ್ತೆ, ಇದನ್ನ ಯಾವ ಥರ ನಾವು ದೂರ ಮಾಡ್ಬೋದು, ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಕ್ಲೀನಾಗಿ ನಾನು ಹೇಳ್ಕೊಡ್ತಾ ಇದ್ದೇನೆ. ನೀವು ಅರ್ಧ ವಿಡಿಯೋ ನೋಡಿದರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಪೂರ್ತಿಯಾಗಿ ವಿಡಿಯೋನ ನೋಡಿ ಒಂದಷ್ಟು ಒಳ್ಳೆಯ ತುಂಬಾ ಎಫೆಕ್ಟಿವ್ ಅನ್ನುವಂಥ ಮನೆಮದ್ದನ್ನು ಕೂಡ ಹೇಳ್ತಾ ಇದ್ದೇನೆ. ಅಂದರೆ ಈ ಹೈಪರ್ ಪಿಗ್ಮೆಂಟೇಷನ್ ಅಂತಂದರೆ ಮುಖದ ಮೇಲಿನ ಅಥವಾ ದೇಹದ ಬೇರೆ ಯಾವುದಾದ್ರೂ ಭಾಗದ ಸ್ಕಿನ್ ಇರುತ್ತಲ್ವ, ಚರ್ಮ ಇರುತ್ತಲ್ವ, ಅದರ ಕಲರ್ ಚೇಂಜ್ ಆಗೋದು. ಅದು ಬ್ರೌನ್ ಬೇಕಾದರೂ ಆಗ್ಬೋದು ಅಥವಾ ಕೆಲವರಲ್ಲಿ ತುಂಬ ಕಪ್ಪು ಕೂಡ ಆಗುತ್ತೆ. ಸೊ ಇದಕ್ಕೆ ಏನು ಕಾರಣ ಮೇಯ್ನ್ ಆಗಿದೆಯಲ್ವಾ, ಹೆಣ್ಮಕ್ಳಿಗೆ ಇದು ಯಾಕೆ ಬರುತ್ತೆ ಅಂತಂದರೆ ಜಾಸ್ತಿ ಆಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಗರ್ಭಿಣಿಯರಾದಾಗ ನಮ್ಮ ಹಾರ್ಮೋನ್ಸ್ಗಳು ಚೇಂಜ್ ಆಗ್ತವೆ. ಸೊ ಈ ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ಕೂಡ ಸ್ಕಿನ್ ಪಿಗ್ಮೆಂಟೇಷನ್ ಇದೆಯಲ್ವಾ ಅದು ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗಲಿಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಮೇಜರ್ ರೀಸನ್ ಏನು ಅಂತಂದರೆ ನಾವು ಸನ್ಲೈಟಿಗೆ ಅಥವಾ ಸೂರ್ಯನ ಬೆಳಕಿಗೆ ಸುಡು ಸುಡು ಬಿಸಿಲಿಗೆ ತುಂಬ ಜಾಸ್ತಿ ಯಾರು ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ನೋಡಿ, ಅವರಿಗೆ ಕೂಡ ಈ ಪಿಗ್ಮೆಂಟೇಷನ್ ಅಥವಾ ಬಂಗುವಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಇನ್ನೊಂದು ಏನು ಅಂತಂದರೆ ತುಂಬ ಟೈಮಿಂದ ಯಾವುದಾದ್ರೂ ಮೆಡಿಕೇಷನ್ ಅಥವಾ ಮೆಡಿಸಿನ್ಸ್ಗಳನ್ನು ನಾವು ಸೇವಿಸ್ತಾ ಇದ್ದರೆ ಅದರ ಸೈಡ್ ಎಫೆಕ್ಟಿಂದ ಕೂಡ ಈ ಬಂಗು ಅಥವಾ ಈ ಪಿಗ್ಮೆಂಟೇಷನ್ ಸಮಸ್ಯೆ ಇದೆಯಲ್ವಾ ಬರುತ್ತೆ. ಹೆರಿಡಿಟಿಯಿಂದ ಬರೋದು ತುಂಬ ಕಮ್ಮಿ. ಕೆಲವರು ಹೇಳ್ತಾರೆ ಅಮ್ಮನಿಗೆ ಆ ಥರ ಸಮಸ್ಯೆ ಇದ್ದರೆ ಮಗಳಿಗೆ ಇರುತ್ತೆ ಅಂತ. ಆ್ಯಕ್ಚುಲ್ ಆಗಿ ಹೆರಿಡಿಟಿಯಿಂದ ಬರೋದು ತುಂಬ ರೇರ್. ನಾನು ಈ 3 ರೀಸನ್ ಹೇಳಿದ್ನಲ್ವ ಅದರಿಂದನೇ ಜಾಸ್ತಿ ಆಗಿ ಬರುವಂಥದ್ದು. ಸೊ ಒಂದ್ಸರಿ ಪಿಗ್ಮೆಂಟೇಷನ್ ಅಥವಾ ಬಂಗು ಬಂತು ಅಂತಂದರೆ ಆ ಮಾರ್ಕ್ ನಮಗೆ ಸಾಮಾನ್ಯವಾಗಿ ಯಾವುದಾದ್ರೂ ಕ್ರೀಮ್ ಅಥವಾ ಏನಾದರೂ ಲೋಷನ್ ಹಚ್ಚಿದ್ರೆ ಹೋಗೋದಿಲ್ಲ. ಅದು ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಇವಾಗ ಬೇಕಾದಷ್ಟು ಟ್ರೀಟ್ಮೆಂಟ್ಗಳು ಕೂಡ ಇದೆ. ಅಂದರೆ ಲೇಸರ್ ಟ್ರೀಟ್ಮೆಂಟ್, ಬೇರೆ ಏನೇನೋ ಟ್ರೀಟ್ಮೆಂಟ್ ಇದೆ. ಬಟ್ ಅದಕ್ಕೆಲ್ಲ ತುಂಬ ನಮಗೆ ಖರ್ಚಾಗುತ್ತೆ ಅಥವಾ ಅದನ್ನೆಲ್ಲ ಮಾಡೋದ್ರಿಂದ ಬೇರೆ ಸೈಡ್ ಎಫೆಕ್ಟ್ಗಳು ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಆ ಥರ ಮಾಡಿಸೋದಿದ್ರು ಕೂಡ ಒಳ್ಳೆ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಪರ್ಫೆಕ್ಟಾಗಿ ಯೋಚಿಸಿ ಮಾಡಬೇಕಾಗುತ್ತೆ. ಅದರ ಬದಲಾಗಿ ಕೆಲವೊಂದು ತುಂಬಾ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಮಾಡಿ ನಾವು ಈ ಸ್ಕಿನ್ ಡಾರ್ಕ್ ಆಗಿರೋದು ಅಥವಾ ಬಂಗಿರುತ್ತಲ್ವ ಅದರ ಮಾರ್ಕನ್ನು ಕಮ್ಮಿ ಮಾಡ್ಬೋದು. ಲೈಟನ್ನಂತೂ ಖಂಡಿತವಾಗ್ಲೂ ಮಾಡ್ಬೋದು. ಕೆಲವು ಸಿಂಪಲ್ ಆಗಿರುವಂಥ ಮನೆಮದ್ದು ಅಥವಾ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡ್ಬೋದು. ಹಾಗಾದರೆ ಯಾವುದವುಗಳು ಒಂದೊಂದನ್ನೇ ಹೇಳ್ತಾ ಹೋಗ್ತೇನೆ. ನಾನು ಮಾಡಿ ತೋರಿಸ್ತಾ ಇಲ್ಲ, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ನೋಟ್ ಮಾಡ್ಕೊಂಡಿರಿ. ಇದೆಲ್ಲದನ್ನು ನೀವು ಒಟ್ಟಿಗೆ ಮಾಡಬೇಕು ಅಂತ ಇಲ್ಲ, ಒಟ್ಟಿಗೆ ಮಾಡಬಾರ್ದು ಕೂಡ, ಅದರಿಂದ ಬೇರೆ ಏನಾದರೂ ಸಮಸ್ಯೆ ಆಗ್ಬೋದು. ಹಾಗಾದರೆ ಯಾವ ಥರ ಮಾಡಬೇಕು ಅಂತಂದರೆ ಒಂದನ್ನು ಯಾವುದನ್ನಾದರೂ ನಿಮಗೆ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಇದು ಚೆನ್ನಾಗಿದೆ ಅಂತ ಅನ್ನಿಸೋದನ್ನು ನೀವು ಟ್ರೈ ಮಾಡ್ಬೋದು. ಮೊದಲನೇದಾಗಿ ನೀವು ಕೇಳಿರ್ತೀರ ತುಂಬ ಜನ, ಅದೇನು ಅಂತಂದರೆ ಆ್ಯಪಲ್ ಸೈಡರ್ ವೆನಿಗರ್ ಅಂತ ಒಂದು ಬರುತ್ತೆ. ಇದು ಕಾಮನ್ ಆಗಿ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಅಂದರೆ ಇದು ಸ್ಕಿನ್ ಮೇಲೆ ಅಪ್ಲೈ ಮಾಡುವಂಥದ್ದು ಆ್ಯಪಲ್ ಸೈಡರ್ ವೆನಿಗರ್. ನೀವು ಬೇಕಾದರೆ ನೆಟ್ಟಲ್ಲಿ ಸರ್ಚ್ ಮಾಡಿ. ತುಂಬಾ ಪ್ಯೂರ್ ಆಗಿರುವಂಥದ್ದು, ಆರ್ಗ್ಯಾನಿಕ್ ಇರುವಂಥದ್ದು, ಅಂದರೆ ಯಾವುದು ರಾಸಾಯನಿಕ ಮಿಕ್ಸ್ ಮಾಡದೇ ಇರುವಂತಹ ಆರ್ಗ್ಯಾನಿಕ್ ಆ್ಯಪಲ್ ಸೈಡರ್ ವೆನಿಗರನ್ನು ನೀವು ಮೆಡಿಕಲ್ ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬಂದು ಏನು ಮಾಡಬೇಕು ಅಂತಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವೆನಿಗರ್, 1/4 ಟೇಬಲ್ ಸ್ಪೂನಷ್ಟು ನೀರು, ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನ ಬಂಗು ಮಾರ್ಕ್ ಎಲ್ಲಿದೆ ನೋಡಿ ಅಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು ಕಾಟನಲ್ಲಿ ನೀವು ಆ ನೀರಿಗೆ ಅದ್ದಿ ಅಪ್ಲೈ ಮಾಡಿ ಒಂದು 10 ನಿಮಿಷ ಬೇಡ, ಆ್ಯಪಲ್ ಸೈಡರ್ ವೆನಿಗರ್ ಆದರೆ 3 ನಿಮಿಷ, 3ರಿಂದ 5 ನಿಮಿಷ ಬಿಟ್ಟು ನೀವು ತೊಳ್ಕೋಬೇಕು. ದಿನಕ್ಕೆ 2 ಸರಿ ಮಾಡಬೇಕು. ಇದನ್ನ ನೀವು ದಿನ ಮಾಡ್ತಾ ಬಂದಂಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಕಲರ್ ಇದೆಯಲ್ವಾ ಲೈಟನ್ ಆಗುತ್ತಾ ಬರುತ್ತೆ. ಆ್ಯಪಲ್ ಸೈಡರ್ ವೆನಿಗರಲ್ಲಿ ಅಸಿಟಿಕ್ ಆ್ಯಸಿಡ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಇದು ಸ್ಕಿನ್ ಕಲರನ್ನು ಲೈಟನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ನಿಮಗೆ 1-2 ಸರಿ ಅಪ್ಲೈ ಮಾಡಿ ನನ್ನ ಸ್ಕಿನ್ ಕಲರ್ ಹಾಗೇ ಇದೆ ಅಂತಂದರೆ ಶುದ್ಧ ಮೂರ್ಖರು ಅಂತಲೇ ಹೇಳಬೇಕು. ಯಾಕಂತಂದರೆ 1-2 ಅಪ್ಲೈಯಲ್ಲಿ ಸ್ಕಿನ್ನನ್ನು ಕ್ಲಿಯರ್ ಮಾಡುವಂಥ ಯಾವ ಪೇಸ್ಟ್ ಆಗಲಿ ಜೆಲ್ ಆಗಲಿ ಯಾವುದೂ ಇರಲ್ಲ. ತಾಳ್ಮೆಯಿಂದ ನೀವು ಮಾಡ್ಕೊಂಡು ಬಂದರೆ ಇದನ್ನ ದಿನ ಹೋಗ್ತಾ ಇದ್ದಾಗೆ ಅಟ್ಲೀಸ್ಟ್ ಒಂದು 2-3 ವಾರ ನೀವು ಅಪ್ಲೈ ಮಾಡ್ತಾ ಇದ್ದಂಗೆ ನಿಮ್ಮ ಸ್ಕಿನ್ ಕಲರ್ ಲೈಟನ್ ಆಗೋದು ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು. ಬಟ್ ಆ್ಯಪಲ್ ಸೈಡರ್ ವೆನಿಗರ್ ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥದ್ದನ್ನೇ ಯೂಸ್ ಮಾಡಿ. ಇನ್ನೊಂದು ತುಂಬಾ ಅದ್ಭುತವಾಗಿರುವಂಥದ್ದು, ತುಂಬಾ ಸಿಂಪಲ್ ಆಗಿ ಎಲ್ಲ ಕಡೆ ಸಿಗುವಂಥದ್ದು ಏನು ಅಂತಂದರೆ ಅದು ಅಲೋವೆರಾ. ಪ್ಯೂರ್ ಆಗಿರುವಂಥ ಅಲೋವೆರಾ ಪ್ಲ್ಯಾಂಟ್ ಮನೆಯಲ್ಲೇ ಇದ್ದರೆ
ಅದರಿಂದನೇ ಪ್ಯೂರ್ ಆಗಿರುವಂಥ ಜೆಲ್ಲನ್ನು ತಗೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅಲೋವೆರಾ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಮೆಡಿಕಲ್ ಶಾಪ್ಗಳಲ್ಲಿ ಅಲೋವೆರಾ ಸಿಗುತ್ತೆ, ಅಲೋವೆರಾ ಜೆಲ್ ಸಿಗುತ್ತೆ. ಅದನ್ನು ಕೂಡ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ತುಂಬ ನ್ಯಾಚುರಲ್ ಆಗಿರುವಂಥದ್ದು, ತುಂಬ ಪ್ಯೂರ್ ಆಗಿರುವಂಥದ್ದನ್ನೇ ತಗೊಂಬಂದು ಜೆಲ್ಲನ್ನು ಇದೆಯಲ್ವ, ರಾತ್ರಿ ಮಲ್ಗೋ ಟೈಮಲ್ಲಿ ನಿಮ್ಮ ಎಲ್ಲಿ ಪಿಗ್ಮೆಂಟೇಷನ್ ಇದೆ, ಎಲ್ಲಿ ಬಂಗು ಮಾರ್ಕ್ ಇದೆ ಅಲ್ಲಿಗೆ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳೆದು ತೆಗಿಬೇಕು. ಈ ಥರ ಡೈಲಿ ಮಾಡ್ಕೊಂಡು ಬರೋದ್ರಿಂದ ಸ್ವಲ್ಪ ದಿನದಲ್ಲಿ ನಿಮ್ಮ ಸ್ಕಿನ್ ಕಲರ್ ಇದೆಯಲ್ವಾ, ಆ ಬಂಗು ಮಾರ್ಕ್ ಇದೆಯಲ್ವಾ ಲೈಟ್ ಆಗುತ್ತೆ. ಕ್ರಮೇಣ ನಿಮಗೆ ಅದು ಅಳಿಸಿ ಕೂಡ ಹೋಗ್ಬೋದು. ತುಂಬಾ ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದಿದು. ಆ್ಯಕ್ಚುಲ್ ಆಗಿ ಅಲೋವೆರಾದಲ್ಲಿ ಅಲಾಯಿನ್ ಅಂತ ಒಂದು ಅಂಶ ಇರುತ್ತೆ. ಇದು ಸ್ಕಿನ್ ಪಿಗ್ಮೆಂಟೇಷನ್ ಲೈಟನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೂರನೇದಾಗಿ ಈ ಕೆಂಪು ಈರುಳ್ಳಿ ಇರುತ್ತಲ್ವಾ, ಈರುಳ್ಳಿ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿ ಆ ಪುಡಿನ ನೀರಲ್ಲಿ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಬೋದು. ಬಟ್ ಈರುಳ್ಳಿ ಸಿಪ್ಪೆ ನಿಮಗೆ ಅಂಗಡಿಯಿಂದ ತಂದ ನಾವು ಈರುಳ್ಳಿ ಸಿಪ್ಪೆನ ನೀವು ಯೂಸ್ ಮಾಡಬೇಡಿ. ಯಾಕಂತಂದರೆ ಏನಾದರೂ ಕೆಮಿಕಲ್ ಅಥವಾ ಬ್ಯಾಕ್ಟೀರಿಯಾಗಳಿದ್ರೆ ಅದು ಡೇಂಜರ್. ಆದ್ದರಿಂದ ಈರುಳ್ಳಿ ಸಿಪ್ಪೆ ಬೇಡ. ಪ್ಯೂರ್ ಆಗಿರುವಂಥದ್ದು ಮಾಡ್ಕೊಳಕ್ಕಾಗುತ್ತೆ ಅನ್ನುವಂಥದ್ದಿದ್ರೆ ಮಾತ್ರ ಮಾಡಿ. ಇಲ್ಲದಿದ್ದರೆ ಏನು ಮಾಡ್ಬೋದು, ಕೆಂಪು ಈರುಳ್ಳಿ ರಸ ಇರುತ್ತಲ್ವ, ಸ್ವಲ್ಪ ರಸನ ತೆಗೆದುಬಿಟ್ಟು ಆ ಬಂಗು ಮಾರ್ಕಿಗೆ ಹಚ್ತಾ ಬಂದರೂ ಕೂಡ ಬಂಗು ಮಾರ್ಕು ದಿನ ಹೋಗ್ತಾ ಇದ್ದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಜಾಸ್ತಿ ಹಚ್ಕೋಬೇಡಿ, ಸ್ವಲ್ಪ ಹಚ್ಕೊಂಡು ಒಂದು 2-3 ನಿಮಿಷ ಬಿಟ್ಟು ತೊಳಿಬೇಕು. ಇದನ್ನು ಕೂಡ ಮಾಡೋದ್ರಿಂದ ಬಂಗು ಮಾರ್ಕ್ ಕಮ್ಮಿ ಆಗ್ತಾ ಹೋಗುತ್ತೆ. ನಾಲ್ಕನೇದಾಗಿ ನೀವೆಲ್ಲರೂ ಕೇಳಿರ್ತೀರಾ ಗ್ರೀನ್ ಟೀ ಅಂತ ಅಂದ್ಬಿಟ್ಟು. ಹಸಿರು ಚಹಾ ಅಥವಾ ಗ್ರೀನ್ ಟೀ ಬ್ಯಾಗ್ ಸಿಗುತ್ತೆ ನಿಮಗೆ. ಈ ಗ್ರೀನ್ ಟೀಯಲ್ಲಿ ಕೂಡ ಇದೆಯಲ್ವ, ಸ್ಕಿನ್ನನ್ನು ಲೈಟನ್ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ. ಏನು ಮಾಡಬೇಕು ನೀವು ಅಂತಂದರೆ, ಗ್ರೀನ್ ಟೀ ಬ್ಯಾಗ್ಗಳು ಸಿಗುತ್ತೆ, ಚಿಕ್ಕ ಚಿಕ್ಕ ಬ್ಯಾಗ್ಗಳು ಸಿಗುತ್ತೆ. ಅದನ್ನ ತಗೊಂಬಂದು ನೀವು ಅಂಗಡಿಯಲ್ಲಿ ಹೋಗಿ ಕೇಳಿ ಗ್ರೀನ್ ಟೀ ಬ್ಯಾಗ್ಸ್ ಅಂತ. ನಿಮಗೆ ಒಂದಿಷ್ಟು ಬಾಕ್ಸ್, ಒಂದು ಡಬ್ಬ ಥರ ಇರುತ್ತೆ, ಅಂದರೆ ಬಾಕ್ಸ್ ಥರ ಇರುತ್ತೆ, ಅದನ್ನ ಕೊಡ್ತಾರೆ. ಅದರೊಳಗಡೆ ಒಂದು 10-20 ಗ್ರೀನ್ ಟೀ ಬ್ಯಾಗ್ ಇರುತ್ತೆ. ಅದನ್ನ ಒಂದು ತಗೊಂಬಂದರೆ ನಿಮ್ಗೊಂದು 20 ದಿನ ಅಥವಾ 1 ತಿಂಗಳಿಗೆ ಬೇಕಾದಷ್ಟು ಅದರಲ್ಲಿ ಇರುತ್ತೆ. ಅದನ್ನ ತಗೊಂಬಂದು ಒಂದು ಸ್ವಲ್ಪ ಉಗುರು ಬೆಚ್ಚಲ್ಲ ಬಿಸಿ ನೀರಿಗೆ ಆ ಗ್ರೀನ್ ಟೀ ಬ್ಯಾಗನ್ನು ಅದ್ದಿ ಇಡಬೇಕು. 5 ನಿಮಿಷ ಬಿಡಬೇಕು ಆ ನೀರಲ್ಲಿ. ಒಂದು ಕಪ್ಪಲ್ಲಿ ಬಿಸಿ ನೀರು ತಗೊಳ್ಳಿ, ಅದಕ್ಕೆ ಈ ಗ್ರೀನ್ ಟೀ ಒಂದು ಬ್ಯಾಗನ್ನು ಮುಳುಗಿಸಿಟ್ಬಿಡಿ. 5 ನಿಮಿಷ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಟಿರುತ್ತೆ. ಅದಾದ ನಂತರ ಆ ನೀರು ಸ್ವಲ್ಪ ಉಗುರು ಬೆಚ್ಚ ಇರುವಾಗ ಅಥವಾ ತಣ್ಣಗಾದ ನಂತರ ಒಂದು ಕಾಟನ್ ಬಾಲ್ ತಗೊಂಡು ಆ ಗ್ರೀನ್ ಟೀ ಮಿಶ್ರಣ ಆಗಿರುವಂಥ ನೀರಿರುತ್ತಲ್ವ ಅದಕ್ಕೆ ಅದ್ಬಿಟ್ಟು ಬಂಗು ಮಾರ್ಕಿಗೆ ಅಪ್ಲೈ ಮಾಡ್ತಾ ಬರಬೇಕು. ದಿನಕ್ಕೆ 2 ಸರಿ ಆರಾಮ್ಸೆ ಮಾಡ್ಬೋದು, ಕಣ್ಮುಚ್ಚಿ ಮಾಡ್ಬೋದು. 5 ನಿಮಿಷ ಬಿಟ್ಟು ನೀವು ಮುಖನ ತೊಳೆದ್ಕೋಬೇಕು. ಈ ಥರ ಮಾಡೋದ್ರಿಂದ ಕೂಡ ಬಂಗು ಮಾರ್ಕ್ ಇದೆಯಲ್ವ ಕಾಲಕ್ರಮೇಣ ಅಂದರೆ ದಿನ ಹೋಗ್ತಾ ಇದ್ದಂಗೆ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೊಂದು ತುಂಬಾ ಸುಲಭವಾಗಿರುವಂಥದ್ದು ಎಲ್ಲರ ಮನೇಲಿರುವಂಥದ್ದು ಏನು ಅಂತಂದರೆ ಮಿಲ್ಕ್, ಹಾಲು ಅಥವಾ ಮಜ್ಜಿಗೆಯನ್ನು ಕೂಡ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡ್ಬೋದು ಮಜ್ಜಿಗೆ ಅಥವಾ ಹಾಲಿಗೆ ಅಂದರೆ ನೀವು ಕುದಿಸಿ ತಣ್ಣಗಾಗಿರುವಂಥ ಹಾಲಿಗೆ. ಹಸಿ ಹಾಲು ಯೂಸ್ ಮಾಡಬೇಡಿ. ಯಾಕೆ ಹಸಿ ಹಾಲು ಯೂಸ್ ಮಾಡಬಾರ್ದು ಅಂತಂದರೆ, ಯಾವುದಾದ್ರೂ ಬ್ಯಾಕ್ಟೀರಿಯಾ, ವೈರಸ್ ಏನಾದರೂ ಇದ್ದರೆ ಅದು ಬೇರೆ ಥರ ಎಫೆಕ್ಟ್ ಆಗ್ಬೋದು. ಆದ್ದರಿಂದ ಬಿಸಿ ಮಾಡಿ ತಣ್ಣಗಾಗಿರುವಂಥ ಹಾಲನ್ನು ಸ್ವಲ್ಪ ತಗೊಂಡು ಒಂದು ಹತ್ತಿ ಇರುತ್ತಲ್ಲ, ಹತ್ತಿ ಉಂಡೆ ಮಾಡಿಕೊಂಡು ಅದಕ್ಕೆ ಅದ್ಕೊಂಡು ಬಂಗು ಮಾರ್ಕಿಗೆ ಹಚ್ಚಿ ಅದು ಒಣಗಿದ ನಂತರ ತೊಳೆಯೋದು. ಇದನ್ನ ದಿನಕ್ಕೆ 3 ಸರಿ ಬೇಕಾದರೂ ಮಾಡಿ. ಇದು ತುಂಬ ಒಳ್ಳೆಯದು. ಆ್ಯಕ್ಚುಲಿಗೆ ಹಾಲು ಅಥವಾ ಬಟರ್ ಮಿಲ್ಕಲ್ಲಿ ಇದೆಯಲ್ವ, ಸ್ಕಿನ್ನಿಗೆ ಒಳ್ಳೆ ಕಲರ್ ಕೊಡುವಂಥದ್ದು, ಸ್ಕಿನ್ ಪಿಗ್ಮೆಂಟೇಷನ್ ಇದ್ದರೆ ಅದನ್ನ ಲೈಟನ್ ಮಾಡುವಂಥ ಅಂಶ ಇರುತ್ತೆ. ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಇದನ್ನ ಮಾಡ್ಬೋದು. ಇದನ್ನು ಕೂಡ ಅಷ್ಟೇ, ನೀವು ಒಂದು 3 ವಾರ 4 ವಾರ ನೀವು ಮಾಡ್ತಾ ಬಂದರೆ ನಿಮಗೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಹಚ್ಚಿ ನಾಳೆ ಕ್ಲಿಯರ್ ಆಗುವಂಥ ಯಾವ ಕ್ರೀಮ್ ಆಗಲಿ ಯಾವ ಲೋಷನ್ ಆಗಲಿ ಜಗತ್ತಲ್ಲಿ ಇಲ್ಲ. ಆ ಥರ ಯಾರಾದರೂ ಹೇಳಿ ನಿಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅವರನ್ನು ನಂಬಬೇಡಿ. ಎಲ್ಲದಕ್ಕೂ ನಾವು ತಾಳ್ಮೆಯಿಂದ ಕಾಯಬೇಕು. ಇನ್ನು ಒಂದು ತುಂಬಾ ಸುಲಭವಾಗಿರುವಂಥದ್ದು, ತುಂಬಾ ಎಫೆಕ್ಟಿವ್ ಆಗಿರುವಂಥದ್ದು ಏನು ಅಂತಂದರೆ ಅದು ಟೊಮೆಟೊ ಪೇಸ್ಟನ್ನು ನನಗೆ ಆ್ಯಕ್ಚುಲಾಗಿ ಬಂಗು ಮಾರ್ಕ್ ಇಲ್ಲ, ಬಟ್ ಪಿಂಪಲ್ಸ್ ಮಾರ್ಕ್ ಇರುತ್ತಲ್ವ, ಅಲ್ಲಿ ಇಲ್ಲಿ ಒಂದೊಂದು ಪಿಂಪಲ್ಸ್ ಮಾರ್ಕ್ ಬಂದು ಏನಾದರೂ ಮಾರ್ಕ್ಸ್ ಇದ್ದರೆ ನಾನು ಏನು ಮಾಡ್ತೀನಿ, ವಾರಕ್ಕೊಂದು ಸರಿ 2 ಸರಿ ಏನು ಮಾಡ್ತೀನಿ, ಟೊಮೆಟೊನ ಪೇಸ್ಟ್ ಮಾಡಿಬಿಟ್ಟು ಆ ಪೇಸ್ಟನ್ನು ಮುಖಕ್ಕೆ ಹಚ್ಕೊಳ್ಳೋದು. ಸ್ಕಿನ್ ತುಂಬಾ ಲೈಟನ್ ಆಗುತ್ತೆ. ಇದೆಲ್ಲ ಬಂಗು ಮಾರ್ಕ್ ಇದ್ದವರು ಅಂತಲ್ಲ, ಪಿಂಪಲ್ ಇದ್ದವರು ಮಾಡ್ಬೋದು. ಟೊಮೆಟೊನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಮುಖಕ್ಕೆ ಹಚ್ಕೊಳ್ಳೋದು. ಇಲ್ಲ ಒಂದು ಟೊಮೆಟೊನ ಕಟ್ ಮಾಡಿ
ಕಟ್ ಮಾಡಿ ಅರ್ಧ ಭಾಗ ಟೊಮೆಟೊ ಇರುತ್ತೆ ಅದನ್ನ ನಿಧಾನಕ್ಕೆ ಮುಖಕ್ಕೆ ಹಚ್ಕೊಳ್ಳೋದು. ಎಲ್ಲೆಲ್ಲಿ ಬಂಗು ಮಾರ್ಕ್ ಇರುತ್ತೆ ಅಲ್ಲಿ ನಿಧಾನಕ್ಕೆ ಹಚ್ಕೊಳ್ಳೋದು. ಒಂದು 5 ನಿಮಿಷ ಮಸಾಜ್ ಮಾಡಿ. ಈ ಥರ ದಿನಕ್ಕೆ 2 ಸರಿ ಆರಾಮ್ಸೆ ಮಾಡ್ಬೋದು. ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಡೈಲಿ ಮಾಡ್ಬೋದು. 2ರಿಂದ 3 ವಾರದೊಳಗಡೆ ನಿಮ್ಮ ಸ್ಕಿನ್ ಇದೆಯಲ್ವ ಲೈಟನ್ ಆಗುತ್ತೆ. ಈವನ್ ನೀವು ಇದನ್ನು ಬೇಕಾದರೆ ಮೊಡವೆ ಮಾರ್ಕ್ ಇರುತ್ತಲ್ವ ಅದಕ್ಕೆ ಬೇಕಾದರೂ ಯೂಸ್ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೀನಲ್ಲ, ತುಂಬಾ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುವಂಥ ಇನ್ನೊಂದು ಮನೆಮದ್ದಿದು. ಕೊನೆಯದಾಗಿ ಇನ್ನೊಂದು ಮಸೂರ್ ದಾಲ್ ಅಂತ ಬರುತ್ತೆ. ಈ ತೊಗರಿಬೇಳೆ ಥರನೇ, ಸೇಮ್ ತೊಗರಿಬೇಳೆ ಥರನೇ ಇರುತ್ತೆ, ಬಟ್ ಒಂದು ಸ್ವಲ್ಪ ಕೆಂಪು ಕಲರ್ ಇರುತ್ತೆ. ಮಸೂರ್ ದಾಲ್ ಅಂತ. ಈ ದಾಲನ್ನು ಅಂಗಡಿಯಲ್ಲಿ ಸಿಕ್ಕಿದ್ರೆ ತಗೊಂಬಂದು ನೀಟಾಗಿ ತೊಳೆದು ನೆನೆ ಹಾಕಿ ಇಡಬೇಕು. ಒಂದು 4 ಗಂಟೆ ನೆನೆಯಲಿಕ್ಕೆ ಬಿಟ್ಟು ಅದಾದ ನಂತರ ಇದರ ಪೇಸ್ಟನ್ನು ಮಾಡಬೇಕು. ಸ್ವಲ್ಪ ನೀರು ಹಾಕಿ ರುಬ್ಬಿಬಿಟ್ಟು ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಬಂಗು ಮಾರ್ಕ್ ಇರುವಲ್ಲಿ ಹಚ್ಚಿಬಿಟ್ಟು 10 ನಿಮಿಷ ಬಿಟ್ಟು ಆರಾಮ್ಸೆ ತೊಳಿಬೋದು. ಇದನ್ನು ದಿನಕ್ಕೊಂದ್ಸರಿ ಮಾಡ್ಬೋದು. ಡೈಲಿ ಮಾಡ್ತಾ ಬರೋದ್ರಿಂದ 2ರಿಂದ 3 ವಾರದೊಳಗಡೆ ಇದೆಯಲ್ವ ಬಂಗು ಮಾರ್ಕ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ತಾಳ್ಮೆ ಇದ್ದರೆ ಎಲ್ಲದೂ ಸಾಧ್ಯ. 1 ವಾರ ಯೂಸ್ ಮಾಡಿ ಅಯ್ಯೋ ಇದು ಆಗಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದನ್ನು ಟ್ರೈ ಮಾಡೋದು, ಅಥವಾ 1-2 ದಿನ ಟ್ರೈ ಮಾಡಿ ಇವ್ರು ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಇದು ಸರಿ ಇಲ್ಲ ಅಂತ ಬೇರೆದನ್ನು ಟ್ರೈ ಮಾಡೋದು. ಈ ಥರ ಎಲ್ಲ ಮಾಡ್ಲಿಕ್ಕೆ ಹೋದರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗಲ್ಲ. ನಮಗೆ ಉತ್ತಮ ರಿಸಲ್ಟ್ ಬೇಕು ಅಂತಂದರೆ ನಾನು ಹೇಳಿದ ಈ ಮನೆಮದ್ದಲ್ಲಿ ನಿಮಗೆ ಬೆಸ್ಟ್ ಅನಿಸೋದನ್ನು ಯಾವುದು ಒಂದನ್ನು ಅಥವಾ ಒಂದು 2 ನೀವು ಬೇಕಾದರೆ ಟೊಮೆಟೊ ಮತ್ತು ಹಾಲು ಇದೆರಡನ್ನು ನೀವು ಯೂಸ್ ಮಾಡ್ಬೋದು. ಬೆಳಿಗ್ಗೆ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ಳಿ, ರಾತ್ರಿ ಬೇಕಾದರೆ ಹಾಲನ್ನು ಹಚ್ಕೊಂಡು ತೊಳ್ಕೊಳ್ಳಿ. ಈ ಥರ ಅಂದರೆ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ತುಂಬಾ ಮೈಲ್ಡ್ ಆಗಿರುವಂಥ ತುಂಬಾ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಯೋಚಿಸುವಂಥ ಅಗತ್ಯ ಇಲ್ಲ. ಆ್ಯಪಲ್ ಸೈಡರ್ ವೆನಿಗರ್ ಮಾತ್ರ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಅದು ದಿನಕ್ಕೊಂದ್ಸರಿ ಮಾಡಿದರೆ ಸಾಕು. ಈ ಹಾಲು ಇರ್ಬೋದು, ಟೊಮೆಟೊ ಇರ್ಬೋದು, ಅಲೋವೆರಾ ಜೆಲ್ ಇರ್ಬೋದು, ಹಾಗೆಯೇ ಗ್ರೀನ್ ಟೀ ಬ್ಯಾಗಲ್ಲಿ ಇದೆಲ್ಲ ತುಂಬಾ ಮೈಲ್ಡ್ ಆಗಿರುವಂಥದ್ದು. ಇದನ್ನ ದಿನಕ್ಕೆ 2 ಸರಿ ಬೇಕಾದರೂ ಮಾಡ್ಬೋದು. ಮತ್ತೇನು ಅಂತಂದರೆ ದಿನ ಮಾಡಬೇಕು, ಆವಾಗ ನಿಮಗೆ ಅದ್ಭುತ ಅನ್ನುವಂಥ ರಿಸಲ್ಟ್ ಸಿಗುತ್ತೆ. ತುಂಬ ಅಂದರೆ ಈ ಬಂಗು ಮಾರ್ಕ್ ನನಗೆ ಯಾವಾಗಲೂ ಡೈಲಿ ಏನಾದರೂ ಒಂದು ವಿಡಿಯೋ ಹಾಕಿದಾಗ ಮೇಡಮ್ ಬಂಗು ಮಾರ್ಕ್ ತುಂಬ ಇದೆ, ಅದಕ್ಕೇನಾದರೂ ಮನೆಮದ್ದು ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ತುಂಬಾ ಹೆಲ್ಪ್ ಆಗ್ಬೋದಾದಂಥ ವಿಡಿಯೋ ಇದು. ಬರೀ ಬಂಗು ಮಾರ್ಕ್ ಇರುವವರಿಗೆ ಮಾತ್ರ ಅಲ್ಲ, ಸ್ಕಿನ್ನಲ್ಲಿ ಏನಾದರೂ ಮಾರ್ಕ್ ಇದೆ, ಸ್ಕಿನ್ ಲೈಟನ್ ಆಗಬೇಕು ಅನ್ನೋರಿಗೆ ಕೂಡ ಇದರಲ್ಲಿ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇದೆಲ್ಲ ನಾನು ಮನೆಮದ್ದು ಹೇಳಿದ್ದೀನಲ್ವ, ಸ್ಕಿನ್ ಕಲ್ಲರನ್ನು ತುಂಬಾ ಚೆನ್ನಾಗಿಡುತ್ತೆ. ಸ್ಕಿನ್ ಏನಾದರೂ ಡಾರ್ಕ್ ಸ್ಪಾಟ್ ಮಾರ್ಕ್ ಇದ್ರೆ ಅದನ್ನ ಲೈಟನ್ ಮಾಡುತ್ತೆ. ಯೂಸ್ ಮಾಡ್ಬೋದು, ಅದರಿಂದ ಉತ್ತಮವಾಗಿರುವಂಥ ರಿಸಲ್ಟನ್ನು ಪಡಿಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.